ಇನ್ನು ಶಂಕಿತ ಕೊರೋನಾ ವ್ಯಕ್ತಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಿಂದ ತಪ್ಪಿಸಿಕೊಂಡು ಹೋಗಿರುವಂತಹ ಒಂದು ಸುದ್ದಿ ವೈರಲ್ ಆಗ್ತಾ ಇರುವಂತಹ ಹಿನ್ನೆಲೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಮಾನ ನಿಲ್ದಾಣದಿಂದ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಿರುವಂತಹ ವ್ಯಕ್ತಿಯೊಬ್ಬ ವಿಟ್ಲದ ಪಳಿಕೆ ಸಮೀಪದ ರಂಗರ ಮಜಲು ಎಂಬಲ್ಲಿ ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ. ಸೋಮವಾರ ರಾತ್ರಿ ಆರೋಗ್ಯ ಇಲಾಖೆ ಹಾಗೂ ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕಾಗಮಿಸಿ ಬಂಟ್ವಾಳ ಆಸ್ಪತ್ರೆಗೆ ವರ್ಗಾವಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ದುಬೈನಿಂದ ಆಗಮಿಸಿದ ಉಳ್ಳಾಲ ಮೂಲದ ಮಹಮ್ಮದ್ ಅಜರುದ್ದೀನ್ 33 ವರ್ಷದ ಮಹಮ್ಮದ್ ಅಜರುದ್ದೀನ್ ಅವರನ್ನ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆರೋಗ್ಯ ತಪಾಸಣೆ ನಡೆಸಿ ಜ್ವರದ ಹಿನ್ನೆಲೆಯಲ್ಲಿ ಮಂಗಳೂರು ಕೊರೋನಾ ಶಂಕೆಯ ಮೇಲೆ ಮಂಗಳೂರು ವೆನ್ಲಾಕ್ ಆಸ್ಪತ್ರೆಗೆ ವರ್ಗಾವಣೆ ಮಾಡಲಾಗಿತ್ತು. ಇಂದು ಬೆಳಗಿನ ಜಾವ ಅಲ್ಲಿಂದ ಹೊರಬಂದ ವ್ಯಕ್ತಿ ಮಧ್ಯಾಹ್ನದ ಸಮಯ ಬಂಟ್ವಾಳ ತಾಲೂಕು ವಿಟ್ಲದ ಪಳಿಕೆ ರಂಗರ ಮಜಲು ಎಂಬಲ್ಲಿರುವ ಪತ್ನಿಯ ಮನೆಗೆ ಆಗಮಿಸಿದ್ದಾರೆ. ಇದು ಸ್ಥಳೀಯರಲ್ಲಿ ಆತಂಕ ಮೂಡಿಸುವಂತೆ ಮಾಡಿತ್ತು. ಈ ಬಗ್ಗೆ ಸ್ಥಳೀಯರು ಸಂಬಂಧಪಟ್ಟವರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ವಿಟ್ಲ ಪೊಲೀಸ್ ಉಪನಿರೀಕ್ಷಕ ವಿನೋದ್ ಎಸ್ಕೆ ತೆರಳಿ ಮನೆಯಿಂದ ಹೊರಬಾರದಂತೆ ಎಚ್ಚರಿಕೆ ಕೊಟ್ಟಿದ್ದು ಸ್ಥಳದಲ್ಲಿ ಸಿಬ್ಬಂದಿ ಹೇಮಾ ಅವರನ್ನ ನಿಯೋಜಿಸಿದ್ರು. ಇನ್ನು ಬಂಟ್ವಾಳ ದಂಡಾಧಿಕಾರಿಗಳಾದ ರಶ್ಮಿ ಎಸ್ಆರ್, ತಾಲೂಕು ವೈದ್ಯಾಧಿಕಾರಿ ದೀಪಾ ಪ್ರಭು ಭೇಟಿ ನೀಡಿ ಸೂಕ್ತ ಕ್ರಮಗಳನ್ನು ಕೈಗೊಂಡರು. ಪೊಲೀಸ್ ಸ್ಟೇಷನ್ಗೆ ಅಲ್ಲಿಂದ ಬರ್ತಾರೆ. ಈಗ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಲೇಬೇಕು ನಾವು. ಸರಿ ಸರಿ, ನಾವು ಹೇಳಿದ್ರೆ ನೀನ್ ಕೇಳ್ದ, ನೀನ್ ಹೇಳಿದ್ರೆ ನಾನು ಕೇಳಂಗಿಲ್ಲ. ಒಂದೇ ಸಲ ನಂದು ಒಳಗಡೆ ಇದ್ದಾನೆ ಅನ್ನಂಗೆ ಆಯ್ತು. ಮತ್ತೆ ಬರ್ತೇನೆ ಅಂತ ಒಳಗಿದ್ದೇನೆ. ಹೇಳ್ತಾ ಇದೀವಿ, ಇಡೀ ಡಿಸ್ಟಿಕ್ ಹುಡುಕಾಡ್ತಾ ಇದೆ. ಅಲ್ಲಿ ಬುದ್ಧಿ ಬೇಡ ಸ್ವಲ್ಪ. ಯಾರ್ದಾರ ರೂಮ್ ಇರ್ಲಿ, ಎಲ್ಲ ಚೆಕ್ ಮಾಡ್ಲೇಬೇಕಲ್ಲ. ವಿಡಿಯೋ ಮಾಡ್ಲೇಬೇಕು. ನಾಳೆ ನೀನ್ ಬಂದು ನೀನ್ ಅದು ಇದು ಹೋಗಿದೆ ಅಂತ ಹೇಳಿದ್ರೆ ಏನ್ ಸೇಫ್ಟಿಗಿಲ್ಲ ಅಂದ್ರೆ ನಮ್ ಸೇಫ್ಟಿಗೆ ಮಾಡ್ಲೇಬೇಕಲ್ಲ. ಮಾಡಿ ತಲೆ ಕೆಡ್ಸ್ಕೊಬೇಡಿ. ಏನಾದ್ರೆ ನಾನು ನೋಡ್ತೀನಿ. ಈಗ ಎಷ್ಟು ಹೆಣ್ಮಕ್ಳಿಲ್ಲ, ನಾವೇ ಹೋಗಿದ್ರೆ ಇನ್ನೆಷ್ಟು ಇದು ಮಾಡ್ತೀನಿ.